ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಲಾರ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ವಿಕೃತಿ ಮೆರೆದಿರುವ ದುಷ್ಕರ್ಮಿಗಳು ಭಗವಧ್ವಜದ ಮೇಲೆ ಮಲಮೂತ್ರ ವಿಸರ್ಜಿಸಿ ಕಳವಿಗೆ ವಿಫಲ ಯತ್ನ ನಡೆಸಿದ್ದಾರೆ. ಈ ಕುರಿತು ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳವಾರ ಸಂಜೆ ಉಳ್ಳಾಲ ಜಂಕ್ಷನ್ನಲ್ಲಿರುವ ಕೊರಗಜ್ಜನಕಟ್ಟೆಯ ಕಾಣಿಕೆ ಹುಂಡಿಯಲ್ಲಿ ಬಿಜೆಪಿ ಮುಖಂಡರ ಪತ್ರಿಕೆ ಜಾಹೀರಾತಿನಲ್ಲಿ ಅವಾಚ್ಯ ಶಬ್ದಗಳನ್ನು ಬರೆದಿರುವ ಪತ್ರ ಇರುವುದು ಬೆಳಕಿಗೆ ಬರುತ್ತಿದ್ದಂತೆ ಇದೀಗ ಕೊಣಾಜೆ ಮಂದಿರದಲ್ಲಿ ದುಷ್ಕೃತ್ಯ ಎಸಗಲಾಗಿದೆ. ಮಂದಿರದ ಬಾಗಿಲು ಒಡೆಯಲು ಯತ್ನಿಸಿರುವ ದುಷ್ಕರ್ಮಿಗಳು ಸ್ಥಳದಲ್ಲಿದ್ದಂತಹ ಭಗವಧ್ವಜಕ್ಕೆ ಮಲಮೂತ್ರ ವಿಸರ್ಜಿಸಿ ತೆರಳಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೇಟಿ ನೀಡಿದ್ದಾರೆ. ಕಳವಿಗೆ ಯತ್ನಿಸಿದವರು ದುಷ್ಕೃತ್ಯ ಎಸಗಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಈ ಅಜ್ಜನ ಕೈತಲ್ಲಿ ಬದ್ದು ದಾಖಲ ಕಷ್ಟ ಮೂಲಕೊಂಡು ಪರಿಹಾರ ಉತ್ತಮ ಜಾಗ ಇದೆ. ಈ ಇಂಚಿತ್ತನೊಂದು ಮಲ್ಪುನಾಕು ಇಂಚಿನ ಒಂದು ಕಿಡಿಯರಿಲ್ಲ ಅದಪ್ಪು ಅದು ಎಂಕ್ಲಿಗೆ ಬೇಜಾರಾನು ಎಂಕ್ಲು ಇನ್ನತೆ ಚಾಕ್ರಿ ಮಲ್ಪುನಾಕು ಅದು ಎಂಕ್ಲೇ ಬೇಜಾರ അപ്പോൾ ಎಂಕ್ಲು ಫಸ್ಟ್ ರಿಪೋರ್ಟ್ ಆಯ್ನಿ ಮಾತಾ ಪಿದಾಯ್ದಾಗಲಿಕ್ಕೆ ಮೂಲು ಪೊಲೀಸ್ ಡಿಪಾರ್ಟ್ಮೆಂಟ್ ತಿರುಪದು ನಿಮ್ಮಂತ ಆ ಪ್ರಕಾರ ಒಂದು ಪಕ್ಕ ಮೂಲು ಪೊಲೀಸರು ಬತ್ತೇರು ಬಣ್ಣ ಜನಕ್ಕೆ ಪೂರ ಬರ್ತಾಂಡು ಆ ಪ್ರಕಾರ ಅವೇ ವಿಷಯ ಎಂಕ್ಲು ಒಂಚೂರು ಭಾರಿ ಸಮಾಧಾನ ಅದ ಎಂಕ್ಲು ಪೊಲೀಸ್ ಹಾಕೊಳ್ಳೆಲ್ಲ ಕಂಪ್ಲೇಂಟ್ ಮಾಡ್ತದ ಅಕ್ಕಳು ಇನ್ನು ಇತ್ತ ದಿನಟ್ಟು ಕಮಿಷನರ್ಲ ಬತ್ತೇರು ಉಳ್ಳಾಲ ಸ್ಟೇಷನ್ ಬಸ್ ಏನಕ್ಕಳು ಗೋಡೆಲ್ಲ ಬತ್ತು ಹೋಗ್ತೇರು ಅಂಚೆ ಅಕ್ಕಳು ಪತ್ತೆ ಮನ್ಪ ಬಂತೇರು ಅಕ್ಕಳ ಪತ್ತೆ ಆಯ್ಜಿನಲ್ಲ ಮುಲ್ಪ ಎಂಗ್ಲು ದೈವೋಡು ಎಂಗ್ಲು ಕಾಂಡೇನಿ ಮಾತೆಲ್ಲ ತರಕ ಮೇಕಮ್ಮಿ ಸಾರ್ವಜನಿಕರು ಪೂರ ಬತ್ತು ತರಕ ಎಂಗ್ಲು ಸಾಮೂಹಿಕ ಪ್ರಾರ್ಥನೆ ಮಾಡ್ತದ ಅಂಚಿನ ಹಣಲ್ಲ ಬತ್ತದ ಕೊಡುವಂತು ಅಂಚೆ ಇಂಚಿನ ಎತ್ತನಲ್ಲ ಆ ದೈವಲೇ ಬಿಡ್ದು ಬಿಡ್ತಾನೆ ನಾನು ಎಂಕ್ಲೇನಾಲ ಇಜ್ಜಿ ಆ ದೈವಲೇ ಬಿಡ್ದು ಬಿಡ್ತಾನೆ ಆ ದೈವಲೇ ಹಾಕ್ಲೇನು ಇಂಚಿನಲ್ಲ. ಈ ಕೃತ್ಯ ಯಾರೇ ಮಾಡ್ತಿದ್ದಾರೆ ಅವರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಧರ್ಮದ ಧಾರ್ಮಿಕ ಸ್ಥಳಗಳಲ್ಲಿ ಅತ್ಯಂತ ಪೂಜ್ಯ ಭಾವನೆಯಿಂದ ಸಾರ್ವಜನಿಕರು ಭಕ್ತಾದಿಗಳು ಬರ್ತಾ ಇರ್ತಾರೆ. ನೀವು ಮಾಡ್ತಿರೋಂಥ ಕೆಲಸ ಇದು ಯಾವ ವ್ಯಕ್ತಿಗೂ ಇದು ಶೋಭೆ ತರುವಂಥದ್ದಲ್ಲ. ಈ ಥರ ಒಬ್ಬರಿಬ್ಬರು ಮಾಡ್ತಿರೋದ್ರಿಂದ ಸಾಕಷ್ಟು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಇದನ್ನು ಯಾರಾದರೂ ಅಕಸ್ಮಾತ್ ಮಿಸ್ಚೀಫ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರೆ ಅವ್ರನ್ನಂತೂ ಬಿಡೋದಿಲ್ಲ. ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್. ಇವತ್ತೆಲ್ಲ ನಾಳೆ ಸಿಗ್ತಾರೆ. ಆದಷ್ಟು ಬೇಗ ಅಂಥ ಕೃತ್ಯ ಮಾಡ್ತಿರೋಂಥವ್ರು ಯಾರಿದ್ದಾರೆ ಅಂತ ಪತ್ತೆ ಮಾಡೋಂಥ ಕೆಲಸ